ಕೊರೋನಾ ಕಷ್ಟಕಾಲದಲ್ಲಿ ಲಕ್ಷಾಂತರ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಸಾವಿರಾರು ಮಕ್ಕಳು ಅನಾಥರಾಗಿದ್ದಾರೆ. ಜನರ ಹಸಿವನ್ನು ತಣಿಸುವ ನಿಟ್ಟಿನಲ್ಲಿ ಎಲ್ಲೆಡೆ ಭರಪೂರ ಸಹಾಯಗಳು ದೊರಕುತ್ತಿದ್ದು, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಇನ್ನಷ್ಟು ಉತ್ತಮ ಮನಸ್ಸುಗಳು ಮುಂಚೂಣಿಗೆ ಬರುವಂತಾಗಲಿ ಎಂದು ಉದ್ಯಮಿ ಸಮಾಜ ಸೇವಕ ಗುರ್ಮೆ ಸುರೇಶ್ ಶೆಟ್ಟಿ ಹೇಳಿದರು. ಕರ್ನಾಟಕ ಜಾನಪದ ಪರಿಷತ್ತು ಉಡುಪಿ ಜಿಲ್ಲಾ ಘಟಕ ಮತ್ತು ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ ಉಡುಪಿ ಇದರ ವತಿಯಿಂದ ಕರ್ನಾಟಕ ಜಾನಪದ ಪರಿಷತ್ನ ತಾಲೂಕು ಘಟಕದ ಸಹಕಾರದೊಂದಿಗೆ ಕಾಪು ತಾಲೂಕಿನ ಆಯ್ದ ಕಲಾವಿದರ ಕುಟುಂಬಗಳಿಗೆ ಪಡಿತರ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಅವರು ಮಾತನಾಡಿದರು. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಜನಪದ ಪರಿಷತ್ ಅಧ್ಯಕ್ಷ ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಮಾತನಾಡಿ, ಜನಪದ ಕಲೆಯನ್ನೇ ಉಸಿರಾಗಿಸಿಕೊಂಡು ಬಂದಿರುವಂಥ ಸಣ್ಣ ಸಣ್ಣ ಕಲಾವಿದರ ಪರಿಸ್ಥಿತಿ ಚಿಂತಾಜನಕವಾಗಿದ್ದು, ಕಲಾವಿದರಿಗೆ ಸಹಕಾರ ನೀಡುವ ಸದುದ್ದೇಶದಿಂದ ಪಡಿತರ ಕಿಟ್ಗಳನ್ನು ನೀಡಲಾಗುತ್ತಿದೆ. ಜಿಲ್ಲೆಯ ವಿವಿಧೆಡೆ ಕಲಾವಿದರ ಕುಟುಂಬಗಳಿಗೆ ಪಡಿತರ ಕಿಟ್ ನೀಡಲಾಗಿದ್ದು, ಕಲೆ ಮತ್ತು ಕಲಾವಿದರ ಉಳಿವಿಗಾಗಿ ಕರ್ನಾಟಕ ಜನಪದ ಪರಿಷತ್ತು ನಿರಂತರವಾಗಿ ಸಹಕಾರ ನೀಡಲಿದೆ ಎಂದರು. ಕರ್ನಾಟಕ ಜಾನಪದ ಪರಿಷತ್ತು ಉಡುಪಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ರವಿರಾಜ್ ನಾಯ್ಕ್, ಕಾಪು ತಾಲೂಕು ಘಟಕದ ಗೌರವಾಧ್ಯಕ್ಷರಾದ ಶ್ರೀಧರ ಶೆಣವ, ಕಾಪು ತಾಲೂಕು ಘಟಕದ ಅಧ್ಯಕ್ಷ ಕೆ ಲೀಲಾಧರ್ ಶೆಟ್ಟಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸ್ಯಾನಿಟೈಸರ್ ಕೊಡುವಂಥದ್ದು, ಮಾಸ್ಕ್ ಅನ್ನು ಕೊಡುವಂಥದ್ದು, ಆಕ್ಸಿಮೀಟರ್ ಅನ್ನು ಕೊಡುವಂಥದ್ದು, ಎಲ್ಲ ಕಡೆ ಈ ತರ ಕೆಲಸ ನಡೀತದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಧರ್ಮ ಜಾತಿ ಧರ್ಮವನ್ನು ಮೀರಿ ನೋಡಿ, ಸಾವಿಗೆ ಯಾವುದು ಧರ್ಮ ಇಲ್ಲ, ಇದ್ದಾವೆ. ಇದಂತವ್ರು ಹಂಚಿ ತಿನ್ನುವಂತ ಮನೋಭಾವ ಇವತ್ತಿಗೂ ಈ ಊರಲ್ಲಿ ಇದೆ, ಈ ದೇಶದಲ್ಲಿ ಇದೆ. ಇವತ್ತು ಆ ನಿಟ್ಟಿನಲ್ಲಿ ಖಂಡಿತ ಶ್ರೀಮಂತ ದೇಶ ಅಂತ ನಾನು ಹೇಳ್ತೇನೆ. ತುಂಬಾ ಕಡೆ ನಾನೇ ಒಂದು 50 ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ಅಲ್ಲಲ್ಲಿ ಕಿಟ್ ಕೊಡುವಂಥದ್ದು, ಸ್ಯಾನಿಟೈಸರ್ ಕೊಡುವಂಥದ್ದು. ಶ್ರೀಮಂತನಿಂದ ಈ ಬಡವರ ಪರಿಸ್ಥಿತಿ ಅಂತದಂತ ಆ ರೀತಿಯ ಪರಿಸ್ಥಿತಿಯನ್ನು ಕೂಡ ನಾವು ಬೇರೆ ಕಡೆಯಲ್ಲಿ ಎಲ್ಲ ಕೇಳ್ತಾ ಇದ್ದೇವೆ. ಅದು ನಿಜವಾಗಿ ಕಲಾವಿದರಿಗೋಸ್ಕರಾಗಿ ಕೊಡುವಂಥದ್ದು. ಕಲಾವಿದರ ಪರಿಸ್ಥಿತಿ ನಿಜವಾಗಿ ಅದು ಅವರಿಗೆ ಅಲ್ಲ, ಆ ಕಲಾವಿದರ ಬಗ್ಗೆ ನಾನೊಬ್ಬ ಕಲಾವಿದನ ಹಾಕೊಂಡು ಅವರ ಒಟ್ಟಿಗೆ ನಾನು ಇದ್ದುಕೊಂಡು ನಾನು ಅನುಭವಿಸುವುದೇ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರಿಗೆ ಏನು ಸಮಸ್ಯೆ ಇಲ್ಲ. ಈಗ ಅವರ ಪ್ಯಾಕೇಜ್ ಆಗಿದೆ, ಒಂದು ದಿವಸದ ಕಲೆ.